ರೋಹನ್ ಕಾರ್ಪೊರೇಷನ್ ಅರ್ಪಿಸುವ ವೈಭವ್ ಫಿಕ್ಸ್ ಮತ್ತು ಮ್ಯಾಂಗೋ ಪಿಕ್ಕಲ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಎಚ್ಪಿಆರ್ ಫಿಲ್ಮ್ಸ್ ಹರಿಪ್ರಸಾದ್ ರೈ ಅವರ ಸಹಯೋಗದಲ್ಲಿ ಆನಂದ್ ಎನ್ ಕುಂಪಲ ಅವರ ನಿರ್ಮಾಣ ಹಾಗೂ ರಾಹುಲ್ ಅಮೀನ್ ನಿರ್ದೇಶನದಲ್ಲಿ ತಯಾರಾದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಳು ಸಿನಿಮಾವು ಜನವರಿ 31ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ರಾಹುಲ್ ಅಮೀನ್ ಮಾಹಿತಿ ನೀಡಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ತಂಡದ ಬಹುತೇಕ ತಂತ್ರಜ್ಞರು, ಕಲಾವಿದರು ಇಲ್ಲಿ ದುಡಿದಿದ್ದಾರೆ. ವಿನೀತ್ ಕುಮಾರ್ ನಾಯಕ ನಟನಾಗಿ, ಸಮತಾ ಅಮೀನ್ ನಾಯಕಿಯಾಗಿ ಹಾಗೂ ತುಳು ಚಿತ್ರರಂಗದ ಹಿರಿಯ ಕಲಾವಿದರಾದ ನವೀನ್ ಡಿ ಪಡೀಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ಚೈತ್ರಾ ಶೆಟ್ಟಿ, ಪ್ರಸನ್ನ ಶೆಟ್ಟಿ ಬೈಲೂರು, ಉಮೇಶ್ ಮಿಜಾರ್, ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ರೂಪಾ ವರ್ಕಾಡಿ, ರವಿ ರಾಮಕುಂಜ ಮತ್ತಿತರರು ಅಭಿನಯಿಸಿದ್ದಾರೆ. ಸೃಜನ್ ಕುಮಾರ್ ತೋನ್ಸೆ ಸಂಗೀತ ನೀಡಿದ್ದಾರೆ. ಛಾಯಾಗ್ರಾಹಕರಾಗಿ ವಿಷ್ಣು ಪ್ರಸಾದ್ ಪಿ, ಸಂಕಲನ ವಿಶಾಲ್ ದೇವಾಡಿಗ, ವಸ್ತ್ರ ವಿನ್ಯಾಸ ವರ್ಷಾ ಆಚಾರ್ಯ ಹಾಗೂ ನವೀನ್ ಕುಮಾರ್ ಶೆಟ್ಟಿ ಮತ್ತು ವಿನಾಯಕ ಆಚಾರ್ಯ ನೃತ್ಯ ಸಂಯೋಜಿಸಿದ್ದಾರೆ. ಪವನ್ ಕುಮಾರ್, ನಿತಿನ್ ರಾಜ್ ಶೆಟ್ಟಿ, ಸುಹಾನ್ ಪ್ರಸಾದ್, ಭರತ್ ಕುಮಾರ್ ಗಟ್ಟಿ, ಗಣೇಶ್ ಕೊಲ್ಯ, ಅಶ್ವಿನಿ ರಕ್ಷಿತ್, ಕ್ಷಿತೀಂದ್ರ ಕೋಟೆಕಾರ್, ಮಿತ್ರಂಪಾಡಿ ಜಯರಾಮ್ ರೈ, ಕಿರಣ್ ಶೆಟ್ಟಿ, ಸ್ವಸ್ತಿಕ್ ಆಚಾರ್ಯ ಸಹ ನಿರ್ಮಾಪಕರಾಗಿದ್ದಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಕಾರ್ತಿಕ್ ರೈ ಅಡ್ಯನಡ್ಕ ಹಾಗೂ ನಿತಿನ್ ಶೇರಿಗಾರ್ ಮತ್ತು ಆಯುಷ್ಮಾನ್ ಕಾರ್ಯಕಾರಿ ನಿರ್ಮಾಪಕರಾಗಿದ್ದಾರೆ ಎಂದು ನಿರ್ದೇಶಕ ರಾಹುಲ್ ಅಮೀನ್ ಮಾಹಿತಿ ನೀಡಿದರು. 24 ರಿಲೀಸ್ ಇರ್ತದೆ. ಅವನೇ 31 ಒಂಜಿ ವಾರ ಬಿಟ್ಟು ಜಸ್ಟ್ ಒಂಜಿ ವಾರ ಬಿಟ್ಟು 31 ನಮ್ಮ ರಿಲೀಸ್ ದ ಪ್ಲಾನ್ ಮಾಡ್ತೊಂದಿಲ್ಲ. ನೀವು ಏನೆಲ್ಲ ಪಂಪಿನ ತುಂಬ ಫಸ್ಟ್ ನಿಕ್ಲೆಗೆ ಪನೋಡು ಬಂದು ಕೋಡೆ ಬಯ್ಯ ಡಿಸೈಡ್ ಮಾಡ್ತದೆ ಇನಿ ಕಾಂಡ ನಿಕ್ಲ ಎದುರು ಪ್ರಸ್ತಾವನೆ ಮಾಡ್ತೊಂದಿಲ್ಲ. ಯಾಕಂಡ ಅವೇನು ಊರದ ಕಡೆಕೊಡಿ ಎತ್ತಾವನಂಚಿನ ಓಡಿ ವರ್ಕ್ಗೂ ಎತ್ತಾವನಂಚಿನ ಕೆಲಸ ಮನ್ಪುನಕ್ಕೂ ನಿಕ್ಕಲು ಸೈಕು ಕೂಡ ಸುರು ಕಾದು ಈ ವಿಷಯ ನಿಕ್ಲೆಗೆ ಇನ್ಫಾರ್ಮ್ ಮಾಡ್ಕೊಡು ಪಂಪಿನ ನಿಟ್ಟಿಡಿ. ಈಗಾಗಲೇ ಈ ಚಿತ್ರವನ್ನು ಯುಎಇ ರಾಷ್ಟ್ರದಲ್ಲಿ ಮೋನಿಶಾ ಶರತ್ ಶೆಟ್ಟಿ, ಹರೀಶ್ ಬಂಗೇರಾ, ಹರೀಶ್ ಶೇರಿಗಾರ್, ಗಿರೀಶ್ ನಾರಾಯಣ್, ದೀಪಕ್ ಕುಮಾರ್ ಅವರು ಅರ್ಪಿಸಲು ಮುಂದಾಗಿದ್ದು, ದುಬೈನ ಗಮ್ಮತ್ ಕಲಾವಿದರ ಪೈಕಿ 5 ಕಲಾವಿದರಾದ ಚಿದಾನಂದ ಪೂಜಾರಿ, ಗಿರೀಶ್ ನಾರಾಯಣ್, ಡೋನಿ ಕೊರಿಯಾ, ಆಶಾ ಕೊರಿಯಾ, ದೀಪ್ತಿ ದಿನ್ರಾಜ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಜನವರಿ 19ರಂದು ಯುಎಇಯಲ್ಲಿ ದಾಖಲೆಯ 16 ಪ್ರೀಮಿಯರ್ ಶೋ ಈಗಾಗಲೇ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ನಟ ವಿನೀತ್ ಕುಮಾರ್ ಹೇಳಿದರು. ಮಿಡಲ್ ಕ್ಲಾಸ್ ಪನ್ಪುನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವನ್ನ ಚಿತ್ರ ನಮ್ಮ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ ಸಿನಿಮಾ 100 ಡೇಸ್ ಆತನ ಜನಕುಲು ಪೂರ ಹೊತ್ತೊಂದೇರು. ಸೊ ಅವು ಒಂಜಿ ಭರವಸೆ ನಮ್ಮಿತ್ತು ಜನಕುಲು ಮಾತೆರ್ಲ ಕಾತು ಬುಲ್ದೇರು ನಮ್ಮ ಸಿನಿಮಾ ಒಂಜಿ ಫಸ್ಟ್ ಡೇ ಫಸ್ಟ್ ಶೋ ತೂವೋಡು ಬಂದ. ಸೊ ಅವತ್ತಂದ ಈ ನೆಟ್ಟಿಡ್ ನಮಕ್ ಸಂಡೇ ಮುರಡಿ ದುಬೈಡ್ ಪ್ರೀಮಿಯರ್ ಶೋ ಆಂಡ್ 14 ಶೋ ಆಂಡ್ ಒಂಜಿ ದಿನ ಸೊ ಒಂಜಿ ಮಲ್ಲ ರೆಕಾರ್ಡ್ ದುಬೈಡ್ ಸಾಧಾರಣ 2,000 ಜನ ತುಳುವೇರು ಅಲ್ಪ ತುಯ್ಯರು ಭಾರಿ ಎಡ್ಡ ರೆಸ್ಪಾನ್ಸ್ ಬೈದ ನಮಕ್ ಅಂಚನೆ ನೇನು ಪಾಸಿಟಿವ್ ಆಗಿ ಗೆತ್ತೊಂದು ಒಂಜಿ ವಾರ ಒಂದು ಎಲ್ಲಿಯ ತಾಂತ್ರಿಕ ಸಮಸ್ಯೆ ಇರ್ದಾತ್ರ ನಮ್ಮ ಒಂಜಿ ವಾರ ದುಂಬು ಪಾಡೋದಿಲ್ಲ. ಸಿನಿಮಾ ಕೌಟುಂಬಿಕ ಕಥೆಯನ್ನು ಒಳಗೊಂಡಿದೆ. ಹಾಸ್ಯಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ. ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಸಿನಿಮಾದಂತೆ ಈ ಸಿನಿಮಾ ಕೂಡ ತುಳು ಚಿತ್ರರಂಗದಲ್ಲಿ ದೊಡ್ಡ ಸೌಂಡ್ ಮಾಡಲಿದೆ. ಈಗಾಗಲೇ ಸಿನಿಮಾದ ಟೈಟಲ್ ಸಾಂಗ್, ಟ್ರೈಲರ್ ಸೂಪರ್ ಹಿಟ್ ಆಗಿದೆ. ಜೊತೆಗೆ ಸಿನಿಮಾದ ನಾಯಕ ನಟ ವಿನೀತ್ ಕುಮಾರ್ ಮತ್ತು ನಾಯಕಿ ನಟಿ ಸಮತಾ ಅಮೀನ್ ಜೋಡಿ ಪ್ರೇಕ್ಷಕರಿಗೆ ಮೋಡಿ ಮಾಡಲಿದ್ದಾರೆ ಎಂದು ನಿರ್ಮಾಪಕ ಆನಂದ್ ಕುಂಪಲ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಸಹ ನಿರ್ಮಾಪಕ ಸುಹಾನ್ ಪ್ರಸಾದ್, ಪವನ್ ಕುಮಾರ್, ನಿತಿನ್ ರಾಜ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.